ಕೆಎಂಸಿ ಹೃದ್ರೋಗ ತಜ್ಞರಾದ ಡಾಕ್ಟರ್ ಪದ್ಮನಾಭ ಕಾಮತ್ ಸ್ಥಾಪಿಸಿದ ಕಾರ್ಡಿಯಾಲಜಿ ಅಟ್ ಡೋರ್ ಸ್ಟೆಪ್ಸ್ ಫೌಂಡೇಶನ್ ಎಂಬ ಯೋಜನೆಯನ್ವಯ ಬಂಟ್ವಾಳ ತಾಲೂಕಿನ 5 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಇಸಿಜಿ ಯಂತ್ರಗಳನ್ನು ಉಚಿತವಾಗಿ ಒದಗಿಸಿದ್ದು, ಇದರ ಹಸ್ತಾಂತರ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯಿತು. ರಾಜ್ಯದ 20 ಜಿಲ್ಲೆಗಳಲ್ಲಿ ಕ್ಯಾಡ್ ವತಿಯಿಂದ ಯಂತ್ರಗಳನ್ನು ಒದಗಿಸಲಾಗಿದೆ. ಬಂಟ್ವಾಳ ತಾಲೂಕಿನಲ್ಲಿ ಈಗಾಗಲೇ 12 ಇಸಿಜಿ ಯಂತ್ರಗಳನ್ನು ನೀಡಿದ್ದು, ಇಂದು ನೀಡಿದ ಯಂತ್ರಗಳಲ್ಲಿ 2 ಬಂಟ್ವಾಳ ಮತ್ತು ಉಳಿದ 3 ಇತರೆ ಆಸ್ಪತ್ರೆಗಳಿಗೆ ನೀಡಲಾಗ್ತಾ ಇದೆ. ಇದರೊಂದಿಗೆ ಬಂಟ್ವಾಳದಲ್ಲಿ ಒಟ್ಟು 17 ಇಸಿಜಿ ಯಂತ್ರಗಳನ್ನು ಕ್ಯಾಡ್ ವತಿಯಿಂದ ನೀಡಿದಂತಾಗಿದೆ. ಮತ್ತು ಕೋವಿಡ್ ನಾನ್ ಕೋವಿಡ್ ಮಾಡಿ ಅದರಿಂದ ಐಸಿ ಡಿವೈಡ್ ಆಗೋಕ್ಕೆ ಕೆಲವು ಕಡೆ ಹೇಳ್ತಾರೆ ಕೋವಿಡಲ್ಲಿ ಕಾಲಿದೆ, ನಾನ್ ಕೋವಿಡ್ ಕಾಲಿಲ್ಲ, ಕೆಲವರಲ್ಲಿ ಅಲ್ಲಿ ಮೊದಲು ಕೊಂಡೋಗಿ ಇರ್ತಾರಲ್ಲ ಅಬ್ಸರ್ವೇಷನ್ ಅದು ಕಾಲಿಲ್ಲ ಅಂತ. ಇಂಥ ಗೊಂದಲಗಳು ಭಾಳಷ್ಟು ಇದ್ದಾಗ ನಾವು ಇಂಥವನ್ನೆಲ್ಲ ಭಾಳಷ್ಟು ನಾವು ಉಪಯೋಗಿಸ್ಕೊಳ್ತೇವೆ. ಅವರಿಗೆ ನಾವು ಹೇಳ್ತೇವೆ. ಯಾಕಂದರೆ ಇದು ಇಂಥದ್ದು ಕೊಡ್ತಾರೆ ಅಂತ ಹೇಳಿ ತಿಳಿಸಿದವರು ಅವ್ರ ಬಗ್ಗೆ ನೀವು ಡಾಕ್ಟ್ರಿಗೆ ಒಂದು ಹೇಳಿ. ನಮ್ಮ HOD ಇದ್ದಾರೆ ಕಾಲೇಜಿದ್ದಾರೆ, ಡಾಕ್ಟರ್ ಸನತ್ ಅವರು ಅಂತ. ಅದಕ್ಕೆ ನಾನು ಇಮಿಡಿಯೇಟ್ ಅವ್ರ ನಂಬರ್ ತಗೊಂಡೆ ಡಾಕ್ಟರ್ ಹತ್ರ ಮಾತಾಡಿದೆ. ಡಾಕ್ಟರ್ ನಿಮಗೆ ಎಷ್ಟು ಬೇಕು ಹೇಳಿ, ಅಷ್ಟು ಕೊಡ್ತೇನೆ ನಾನು ಹೇಳಿ. ಕಡೆಗೆ ದೀಪ ಮೇಡಮ್ಗೆ ನಾನು ಫೋನ್ ಮಾಡಿ ಕೇಳಿದೆ, ಮೇಡಮ್ ಎಷ್ಟು ಬೇಕಾಗ್ಬೋದು ಅಂತ. ಒಂದು 2 ನಮಗೆ ಹಾಸ್ಪಿಟಲ್ ಹೋಗ್ಬೋದು ಮೇಡಮ್ಗೆ ಹೇಳಿ, 2 ಬೇಕಾಗ್ತದೆ. 3 ನಮಗೆ ಈ ತಾಲೂಕು ಮಟ್ಟದಲ್ಲಿ ಬೇರೆ ಬೇರೆ ಹಾಸ್ಪಿಟಲ್. ನಾನು ಎಲ್ಲ ಹಾಸ್ಪಿಟಲ್ಗೆ ಈ ವ್ಯವಸ್ಥೆ ಇದೆ. ಯಾಕಂದರೆ ಎಲ್ಲ ಈಗ ಕಾರ್ಡಿಯಾಕ್ ಅಂದರೆ ಭಾಳ ಕಾಮನ್ ಡಿಸೀಸ್ ಆಗಿಬಿಟ್ಟಿದೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಗುಳಿಪಾಡಿ, ತಹಶೀಲ್ದಾರ್ ರಶ್ಮಿ ಎಸ್ಆರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪ ಪ್ರಭು, ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರಿಗೆ ಕ್ಯಾಡ್ನ ಪರವಾಗಿ ಕೆಎಂಸಿ ಮಾರ್ಕೆಟಿಂಗ್ ವಿಭಾಗದ ಪ್ರದೀಪ್ ನಾಯಕ್ ಯಂತ್ರಗಳನ್ನು ಹಸ್ತಾಂತರಿಸಿದರು. ಇದೇ ವೇಳೆ 35ನೇ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕಾಚರಣೆ 2020 ಅನ್ವಯ ಮಾಹಿತಿ ಕಾರ್ಯಕ್ರಮ ನಡೆಯಿತು. ಬುಡಾಧ್ಯಕ್ಷ ಬಿ ದೇವದಾಸ್ ಶೆಟ್ಟಿ, ಕೆಎಂಸಿ ಮಾರ್ಕೆಟಿಂಗ್ ವಿಭಾಗದ ಪ್ರದೀಪ್ ನಾಯಕ್, ಬಿಪಿಎಲ್ ಮೆಡಿಕಲ್ ಟೆಕ್ನಾಲಜಿಸ್ಟ್ ರಾಕೇಶ್, ಗುರುರಾಜ್ ರೈ ಮತ್ತಿತರರು ಉಪಸ್ಥಿತರಿದ್ದರು.